ಪರಶುರಾಮನ ಸೃಷ್ಟಿಯಾದಂತಹ ನಮ್ಮ ಜಿಲ್ಲೆಯಲ್ಲಿ ಈಗ ನೀರಿಗಾಗಿ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅಲ್ಲಲ್ಲಿ ನೀರಿಗಾಗಿ ಪರದಾಟವು ಕೂಡ ಆರಂಭವಾಗಿದೆ ಅನ್ನುವಂಥದ್ದು ಬಹುದೊಡ್ಡ ಆತಂಕಕ್ಕೆ ಕಾರಣವಾಗಿತ್ತು. ಈ ಆತಂಕವನ್ನು ಮನಗಂಡಿರುವಂತಹ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಒಂದು ಹೊಸ ಯೋಜನೆಗಳನ್ನು ಮಾಡ್ತಾ ಕೆರೆಯನ್ನು ಅಭಿವೃದ್ಧಿಪಡಿಸುವಂಥದ್ದು, ಹೂಳೆತ್ತುವಂಥ ಕಾರ್ಯ ಇವುಗಳನ್ನು ಮಾಡ್ತಾ ಇದ್ದರು. ಈಗ ನಾವಿರುವಂತಹದ್ದು 404ನೇ ಕೆರೆಯ ಹೂಳೆತ್ತುವ ಕಾರ್ಯಕ್ರಮ ನಡೀತಾ ಇರುವಂತಹ ಪ್ರದೇಶದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, BC ಟ್ರಸ್ಟ್ ಪುತ್ತೂರು, ಗ್ರಾಮ ಪಂಚಾಯತ್ ಹರಿಯಡ್ಕ ಮತ್ತು ಪುಷ್ಕರಣಿ ಕೆರೆ ಅಭಿವೃದ್ಧಿ ಸಮಿತಿ ಹರಿಯಡ್ಕ ಇವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ನಮ್ಮೂರ ನಮ್ಮ ಪುಷ್ಕರಣಿ ಅನ್ನುವಂತಹ ಯೋಜನೆಯ ಮೂಲಕ ಈ ಒಂದು ಕೆರೆಯ ಅಭಿವೃದ್ಧಿ ಆಗ್ತಾ ಇರುವಂಥದ್ದು. ಇದು ಕೌಡಿಚ್ಚಾರ ಸಮೀಪದ ಹರಿಯಡ್ಕ ಎಂಬ ಪ್ರದೇಶದಲ್ಲಿ ಪುತ್ತೂರು ಸುಳ್ಯ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರುವಂತಹ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಈಗಾಗಲೇ ಕೆರೆಯನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಆರಂಭವಾಗ್ತಾ ಇದೆ. ಬಹುದೊಡ್ಡ ಕೆಲಸ ಅಂತ ಇದನ್ನು ಕರಿಬೋದು. ಯಾಕೆಂತಂದರೆ ಈ ಕೆರೆ ಈಗಿರುವಂತಹ ಇಷ್ಟೊಂದು ವಿಸ್ತಾರವಾಗಿ ಈ ಕೆರೆ ಅಭಿವೃದ್ಧಿ ಆದರೆ ಮುಂದಿನ ಮಳೆಗಾಲದ ಟೈಮಲ್ಲಿ ಇಲ್ಲಿನ ಅಂತರ್ಜಲ ಬಹು ದೊಡ್ಡ ಮಟ್ಟಿನಲ್ಲಿ ಬೆಳವಣಿಗೆ ಆಗುವಂತಹ ಸಾಧ್ಯತೆಗಳು ಇದೆ. ಯಾಕೆಂತಂದರೆ ಅಷ್ಟರ ಮಟ್ಟಿಗೆ ಇದು ನೆರವಾಗ್ತದೆ, ಅಂತರ್ಜಲಕ್ಕೂ ಕೂಡ ನೆರವಾಗ್ತದೆ. ನಿರಂತರವಾಗಿ ಇಲ್ಲಿ JCB ಇರ್ಬೋದು, ಟಿಪ್ಪರ್ಗಳಿರ್ಬೋದು ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಜೊತೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಇರ್ಬೋದು, ಸ್ಥಳೀಯ ಈ ಒಂದು ಕೆರೆ ಅಭಿವೃದ್ಧಿ ಸಮಿತಿಯವರು ಇರ್ಬೋದು, ಸ್ಥಳೀಯರು ಎಲ್ಲರೂ ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಕೂಡ ನಾವು ಮಾತನಾಡಿಸ್ತೇವೆ. ಸ್ಥಳೀಯರಾದಂತಹ ಇಲ್ಲಿಯ ಕೆರೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಿರ್ಬೋದು, ಜೊತೆಗೆ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ವಾಹಕರಿರ್ಬೋದು, ಅವರೆಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾವು ಮಾತನಾಡಿಸಿದ್ವಿ. ಅದಕ್ಕಿಂತ ಮೊದಲು ಇಲ್ಲಿ ಕಾಮಗಾರಿ ಯಾವ ರೀತಿಯಾಗಿ ಆಗ್ತದೆ ಅನ್ನೋಂಥದ್ದು ನಿಮಗೆ ತೋರಿಸ್ತಾ ಇದ್ವಿ. ನೋಡಿ, ಸಂಪೂರ್ಣವಾಗಿ ಕಾಮಗಾರಿ ನಡೀತಾ ಇದೆ. ಈಗಾಗಲೇ ಇಲ್ಲಿಯ ಹೂಳೆತ್ತುವಂಥ ಕಾರ್ಯ, ಜೊತೆಗೆ ಒಂದು ಫೆನ್ಸಿಂಗ್ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಫೆನ್ಸಿಂಗ್ಗೂ ಕೂಡ ವ್ಯವಸ್ಥೆಯನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಕೆರೆ ಏರಿಯನ್ನು ಕೂಡ ಮುಂದಿನ ದಿನಗಳಲ್ಲಿ ನಿರ್ಮಿಸ್ತಾರೆ. ಈಗಾಗಲೇ ಪುತ್ತೂರಿನ ಸೇಡಿಯಾಪ್ನಲ್ಲಿ ಒಂದು ಕೆರೆಯನ್ನು ಅಭಿವೃದ್ಧಿಪಡಿಸಿ ಆ ಕೆರೆ ಅಭಿವೃದ್ಧಿ ಆಗಿ ಹಸ್ತಾಂತರದ ಒಂದು ಸನ್ನಿವೇಶಕ್ಕೆ ಬಂದು ನಿಂತಿದೆ. ಅಲ್ಲಿಯ ತನಕ ಸೇಡಿಯಾಪ್ನ ಕೆರೆಯ ಲಾಭವನ್ನು ಅಲ್ಲಿನವರು ಪಡಿತಾ ಇದ್ದಾರೆ. ಜೊತೆಗೆ ಅದು ಬಹಳ ಅದ್ಭುತವಾದ ಕಾರ್ಯ ಅನ್ನುವಂತಹ ರೀತಿಯಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಕುರಿತಾಗಿ ನಮ್ಮ ಜೊತೆಗೆ ಇರುವಂತಹವರನ್ನ ಅಥವಾ ಇಲ್ಲಿಯ ಕೆರೆ ಅಭಿವೃದ್ಧಿ ಸಮಿತಿಯವರು ಇರ್ಬೋದು, ಗ್ರಾಮಾಭಿವೃದ್ಧಿ ಯೋಜನೆಯವರು ಇರ್ಬೋದು, ಸ್ಥಳೀಯರನ್ನ ಮಾತನಾಡಿಸೋಣ. ಈಗ ನಾವು ಕೆರೆಯ ಭಾಗದಲ್ಲಿದ್ದೇವೆ. ಇದು ಕೆರೆಯಿಂದ ಈಗ ಮಣ್ಣನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಇಲ್ಲಿಂದ ಸಂಪೂರ್ಣವಾಗಿ ಮಣ್ಣನ್ನು ರವಾನಿಸ್ತಾ ಇದ್ದಾರೆ. JCB ಮತ್ತು ಟಿಪ್ಪರ್ನ ಮೂಲಕ JCB ಕೆಲಸ ಕಾರ್ಯಗಳು ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ಗಳಿಂದ ಇಲ್ಲಿಯ ಮಣ್ಣನ್ನು ಸಾಗಿಸ್ತಾ ಇರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಜೊತೆಗೆ ಇದು ನಿರಂತರವಾಗಿ ಕೆಲಸ ಕಾರ್ಯಗಳು ಆಗ್ತಾನೆ ಇದ್ದಾವೆ. ಜೊತೆಗೆ ಇದು ಆದಷ್ಟು ಬೇಗ ಈ ಮಳೆಗಾಲದ ಮೊದಲು ಇದನ್ನು ಸಂಪೂರ್ಣವಾಗಿ ರೆಡಿ ಮಾಡುವಂತಹ ಉದ್ದೇಶದಿಂದ ಈ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ಥಳೀಯ ಇಲ್ಲಿಯ ಕೆರೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವಂಥ ಲೋಕೇಶ್ ಅವರಿದ್ದಾರೆ. ಅವರನ್ನು ಮಾತನಾಡಿಸುವ, ಯಾವ ರೀತಿಯಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಲೋಕೇಶ್ ಅವರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಲೋಕೇಶ್ ಅವರೇ, ನಿಮ್ಮ ಊರಿನಲ್ಲಿ ಅದು ಕೂಡ ಒಂದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಒಂದು ಕೆರೆ ಅಭಿವೃದ್ಧಿ ಆಗ್ತಾ ಇದೆ ಅನ್ನುವಂಥದ್ದು ಬಹುದೊಡ್ಡ ಸಂತಸದ ವಿಚಾರ. ಈ ಕೆರೆ ಅಭಿವೃದ್ಧಿ ಆದರೆ ಎಷ್ಟು ಒಳಿತಾಗುತ್ತೆ? ಈ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮ ನಿರೀಕ್ಷೆ ಒಂದು 15 ವರ್ಷಕ್ಕೆ ಮುಂಚೆ ಈ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋದಿತ್ತು. ಆದರೆ ಅದಕ್ಕೆ ಪೂರಕವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಲ್ಲಿಯ ಕಾಮಂದಾರ ಒಂದು ಪರಿಕಲ್ಪನೆಯ ಮೂಲಕ ಒಂದು ಕೆರೆಯನ್ನು ಅಭಿವೃದ್ಧಿಪಡಿಸುವಂಥ ಅವರು ಇಡೀ ರಾಜ್ಯದಲ್ಲಿ ಇಟ್ಕೊಂಡಿದ್ದಾರೆ. ಅದೇ ರೀತಿ ಅವರು 444ನೇ ಕೆರೆಯನ್ನಾಗಿ ಈ ಕೆರೆಯನ್ನು ಅವರು ಆಯ್ಕೆ ಮಾಡಿ ಇದನ್ನೊಂದು ಅಭಿವೃದ್ಧಿಪಡಿಸಬೇಕು, ಇದನ್ನು ಹೂಳೆತ್ತುವ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಅವರ ಬಹು ಒಂದು ಅಪೇಕ್ಷೆ ಆಯಿತು. ಆ ರೀತಿಯಾಗಿ ಅವರು ಹರಿಯಡ್ಕದಲ್ಲಿ ಕೆಲವರನ್ನು ಸಂಪರ್ಕ ಮಾಡಿ ಒಂದು ಸಮಿತಿಯನ್ನು ಮಾಡಿದರು. ಆ ಸಮಿತಿಯ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆಯಾದೆ. ಅದಾದಮೇಲೆ ನಾವೆಲ್ಲ ಸೇರಿಕೊಂಡು ಪಂಚಾಯತಿ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿಗಳು, ಅದೇ ರೀತಿ ಸ್ಥಳೀಯರು ಎಲ್ಲ ಸೇರಿಕೊಂಡು ನಾವು ಇದನ್ನು ಹೂಳೆತ್ತುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಇವತ್ತಿಗೆ 10ನೇ ದಿನ ಆಗಿದೆ. ಇಲ್ಲಿಯ ತೆಗೆದಂಥ ಮಣ್ಣನ್ನು ಕೊಂಡೋಗಲಿಕ್ಕೆ ಕೃಷಿಕರು ಮುಂದೆ ಇದ್ದಾರೆ. ಅದರೊಟ್ಟಿಗೆ ನಮಗೆ ಅರಣ್ಯ ಇಲಾಖೆಯವರು ನಮಗೆ ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಮುಂದಿನ ಯೋಜನೆ ತುಂಬ ಇದೆ. ಕೇವಲ ಹೂಳೆತ್ತುವಲ್ಲಿಗೆ ನಾವು
ನಿಲ್ಲಿಸಬೇಕಂತಿಲ್ಲ. ಪಂಚಾಯತಿಯವರಾಗಲಿ ಹಾಗೂ ಶಾಸಕರು ಬಂದು ಮೊನ್ನೆ ಗುದ್ದಲಿ ಪೂಜೆ ದಿವಸ ಶಾಸಕರು ಹೇಳಿದ್ದಾರೆ ಇದನ್ನು ಅಭಿವೃದ್ಧಿಪಡಿಸುವ. ಹಾಗೆ ಪಂಚಾಯತಿಯವರು ಹಾಗೂ ಪುತ್ತೂರಿನ ಕಾರ್ಯನಿರ್ವಹಣಾ ಅಧಿಕಾರಿ ಅಂತ ಇಒ ಆದಂಥ ನವೀನ್ ಭಂಡಾರಿ ಅವರು ಹೇಳಿದ್ದಾರೆ, ನಾವು ಅದಕ್ಕೆಲ್ಲ ಕೈ ಜೋಡಿಸ್ತೇವೆ, ನಾವೆಲ್ಲ ಜೋಡಿಸ್ತೇವೆ. ನಾವು ಇದನ್ನು ಒಂದು ಒಳ್ಳೆಯ ರೀತಿಯ ಒಂದು ಮಾದರಿಯಾದಂಥ ಕೆರೆಯನ್ನಾಗಿ, ಕೆರೆಯ ಸುತ್ತ ಒಂದು ಗಾರ್ಡನ್ ಮಾಡ್ತಾ ಇದೊಂದು ಬೋಟಿಂಗ್ ಟೈಪ್ ಮಾಡಿಕೊಂಡು ಕೃಷಿಕರಿಗೂ ಉಪಯೋಗ ಆಗಬೇಕು. ಅದೇ ರೀತಿ ಒಂದು ಕಾಡಿನಲ್ಲಿ ಈ ಹತ್ತಿರದಲ್ಲಿ ಅರಣ್ಯ ಇದೆ, ಅರಣ್ಯದ ಮೂಲಕ ಪ್ರಾಣಿಗಳು ಇಲ್ಲಿಗೆ ಬರ್ತವೆ, ಪಕ್ಷಿಗಳು ಬರ್ತವೆ. ಎಲ್ಲದಕ್ಕೊಂದು ನೀರಿನ ತಾಣವಾಗಿದ್ದು ಪರಿವರ್ತನೆ ಆಗಬೇಕು ಅನ್ನುವಂಥ ನಮ್ಮ ಪರಿಕಲ್ಪನೆ. ಕೇವಲ ಕೃಷಿಕರಿಗಲ್ಲ, ಪ್ರಾಣಿ ಪಕ್ಷಿಗಳಿಗೂ ಇದರಿಂದ ಉಪಯೋಗ ಆಗಲಿ, ಊರಿಗೊಂದು ಒಳ್ಳೆಯ ಪ್ರಯೋಜನ ಆಗಲಿ. ಅರಿಯಡ್ಕ ಗ್ರಾಮದ ಈ ಒಂದು ಕವಡುಚಾರು ಒಂದು ಕರ್ನಾಟಕದಲ್ಲಿ ಕೆರೆಯ ಮೂಲಕ, ಪುಷ್ಕರಣಿ ಕೆರೆಯ ಮೂಲಕ ಒಂದು ಹೆಸರಾಗಲಿ ಅಂತ ನಾನು ಅಧ್ಯಕ್ಷನಾಗಿ ಆಶಿಸುತ್ತೇನೆ. ಇಲ್ಲಿ ನಮ್ಮ ಜೊತೆಗೆ ಇರುವಂಥವ್ರು ಮತ್ತೊಬ್ಬರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ಅಧಿಕಾರಿ. ನಿಮ್ಮ ಹೆಸರು? ಉಮೇಶ್ ಬಿ. ಓಕೆ, ಏನು ಕಾರ್ಯ ಇದು, ಎಷ್ಟನೇ ಕೆರೆ ಮತ್ತು ಹೇಗಾಗ್ತಾ ಇದೆ ಸರ್? ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಪ್ರತಿ ತಾಲೂಕಿನಲ್ಲಿ ವರ್ಷಕ್ಕೆ ಒಂದು ಕೆರೆ ಕಾಮಗಾರಿ ಆಗಬೇಕಾಗುತ್ತೆ. ಅದೇ ರೀತಿ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಈ ವರ್ಷ ಆಗುವಂಥ ಇದು ಕೆರೆ 404ನೇ ಕೆರೆ. ಹಾಗೆ ಈ ಕೆರೆಯನ್ನು ಆಯ್ಕೆ ಮಾಡಬೇಕಂತಿದ್ರೆ ಪ್ರಥಮವಾಗಿ ನಾವು ಗ್ರಾಮ ಪಂಚಾಯಿತಿಗೆ ಹೋಗಿ RTC ಎಲ್ಲಿ ಕೆರೆ ನೋಂದಾವಣೆ ಆಗಿರಬೇಕು. ಆ ಮೂಲಕವಾಗಿ RTC ಇದ್ದಂತಹ ಕೆರೆಯನ್ನು ಮಾತ್ರ ನಾವು ಆಯ್ಕೆ ಮಾಡುವಂಥದ್ದು. ಸರ್ಕಾರಿ ಜಾಗದಲ್ಲಿ ಇರುವಂಥ ಕೆರೆ ಮಾತ್ರ ಆಗಿರಬೇಕಾಗುತ್ತೆ. ಆ ಮೂಲಕವಾಗಿ ನೋಡಿದಾಗ ಈ ಒಂದು ಪಲ್ಲದ ಕೆರೆ ಇದು RTCಯಲ್ಲಿ ಎಂಟ್ರಿ ಆಗಿತ್ತು. ಆ ಮೂಲಕವಾಗಿ ಈ ಕೆರೆಯನ್ನು ಮೊದಲಾಗಿ ನಾವು ಆಯ್ಕೆ ಮಾಡಿದೆವು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾವಂದರವರ ಮುಖ್ಯ ಆಶಯ ಏನಂತ ಹೇಳಿದರೆ, ನೀರನ್ನು ಅಂತರ್ಜಲ ಮಾಡುವಂಥ ಮುಖ್ಯ ಉದ್ದೇಶ. ಯಾಕೆಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಸುತ್ತಮುತ್ತನೇ ಎಲ್ಲ ಕೆರೆ ಇರ್ಬೋದು, ಬೋರ್ವೆಲ್ ಇರ್ಬೋದು, ಎಲ್ಲ ಅದು ಬರಿದಾಗಿರ್ತದೆ. ಅದನ್ನು ಪುನರಪಿ ನೀರು ತುಂಬಿಸುವಂಥ ಕಾರ್ಯ ಈ ಕೆರೆಯಿಂದ ಆಗಬೇಕು. ಮತ್ತು ಸುತ್ತಮುತ್ತಲು ಇರುವಂಥ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ, ಎಲ್ಲ ಜೀವಜಂತುಗಳಿಗೆ ಎಲ್ಲವಕ್ಕೂ ನೀರಿನ ಆಶಯ ಆಗಬೇಕು. ಆ ಮೂಲಕವಾಗಿ ಈ ಒಂದು ಕೆರೆ ಕಾಮಗಾರಿ ಇವತ್ತಿಗೆ ಇದು 11ನೇ ದಿವಸ ಆಗಿರ್ತದೆ. ಹಾಗೆ ಪ್ರಥಮದಿಂದಲೂ ಹಿಟಾಚಿ ಮತ್ತು ಟಿಪ್ಪರ್ ಈ ಮೂಲಕವಾಗಿ ಹಿಟಾಚಿ ಮೂಲಕ ಮಣ್ಣನ್ನು ತೆಗೆದು ಟಿಪ್ಪರ್ ಮೂಲಕ ಮಣ್ಣನ್ನು ಸಾಗಾಟ ಮಾಡುವಂಥ ವ್ಯವಸ್ಥೆಯೂ ಆಗ್ತಾಯಿದೆ. ಅಷ್ಟು ಮಾತ್ರದಲ್ಲಿ ಇದು ಹೂಳು ಫಲವತ್ತತೆ ಆದ ಕಾರಣ ಇದನ್ನು ರೈತರು ಕೂಡ ಕೇಳ್ತಾ ಇದ್ದಾರೆ. ಅವರ ತೋಟಗಳಿಗೂ ಇದನ್ನು ಹಾಕುವಂಥ ಕೆಲಸ ಆಗ್ತಾಯಿದೆ. ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ 5 ಲಕ್ಷ ರೂಪಾಯಿ ಇದಕ್ಕೆ ಮಂಜೂರಾಗಿರ್ತದೆ. 5 ಲಕ್ಷ ರೂಪಾಯಿಯ ಕಾಮಗಾರಿಯನ್ನು ಪೂರ್ತಿ ನಾವುಗಳು ಮಾಡ್ತಾ ಇದ್ದೇವೆ. ಅದು ಕೂಡ ಯಾಕೆಂತ ಹೇಳಿದರೆ ಬೆಳಗ್ಗೆಯಿಂದ ಸಂಜೆ ತನಕ ನಾನೊಂದು ತಾಲೂಕಿನ ಒಂದು ಕೃಷಿ ಅಧಿಕಾರಿಯಾಗಿ ಇದರ ಪೂರ್ಣ ವ್ಯವಸ್ಥೆಯನ್ನು, ಯಾಕೆಂತ ಹೇಳಿದರೆ ಹಿಟಾಚಿಯ ಎಲ್ಲ ಅದು ರೀಡಿಂಗ್ ಮೂಲಕವೇ ಇದು ಕೆಲಸ ಆಗುವಂಥದ್ದು. ಯಾವುದೇ ಒಂದು ನಿಮಿಷವೂ ಪೋಲು ಆಗದ ರೀತಿಯಲ್ಲಿ ಕೆಲಸವು ದಕ್ಷತೆಯಿಂದ ವ್ಯವಸ್ಥೆಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಕೆರೆ ಸಮಿತಿ ಇರ್ಬೋದು, ಮತ್ತು ಗ್ರಾಮ ಪಂಚಾಯತ್ ಇವರ ಮತ್ತು ಊರವರ ಗ್ರಾಮಸ್ಥರ ಎಲ್ಲ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರುತ್ತಾ ಇದೆ. ಓಕೆ, ನಮ್ಮ ಜೊತೆಗೆ ಈಗ ಸ್ಥಳೀಯರಿದ್ದಾರೆ. ಮೇಡಮ್, ನಿಮ್ಮ ಹೆಸರು? ನವೀನ ಬೀಡಿ. ನಿಮ್ಮ ಊರು ಯಾವುದು? ನಮ್ದು ಇದೆ ಕಾವು. ಈಗ ನಿಮ್ಮೂರಿನಲ್ಲಿ ಇಂಥದ್ದೊಂದು ಕೆರೆ ಆಗ್ತಿದೆ ಅಂದಾಗ ನಿಮಗೆ ಏನು ಅನಿಸ್ತು? ನಮಗೆ ಖುಷಿ ಆಯಿತು. ಯಾಕೆ? ಯಾಕಂದರೆ ಇದು ಒಂದು ನಾವು ಯೋಜನೆಯಲ್ಲಿದ್ದೇವೆ. ನಾನು ಯೋಜನೆ ವಲಯಾಧ್ಯಕ್ಷ ಆಗಿದ್ದೇನೆ. ಅದೇ ರೀತಿ ನಾವು ಏನಂದರೆ ನಮ್ಮ ಊರಿನ ಒಂದು ಪಲ್ಲ ಅಂತ ಹೇಳುವಂಥ ಕೆರೆ ಎಲ್ಲ ನೀರಿಂಗಿಸಿಕೆ ಮಾಡಿದೆ. ಎಲ್ಲ ರೈತರಿಗೆಲ್ಲ ಒಂದು ಕೃಷಿಗೆ ಅನುಕೂಲ ಆಗ್ತದೆ, ಪ್ರಾಣಿ ಪಕ್ಷಿಗಳ. ಅದಲ್ಲದೆ ಇದೊಂದು ರಾಜ್ಯ ಹೆದ್ದಾರಿ ಬದಿ ಇರುವ ಕಾರಣ ಒಂದು ಪ್ರವಾಸೋದ್ಯಮ ಆಗಿ ಕೂಡ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇರುವಂಥ ಒಂದು ಕೆರೆ ಆದ ಕಾರಣ ನಮಗೆ ತುಂಬ ಖುಷಿಯಾಗಿದೆ. ನಮ್ಮ ಯೋಜನೆ ವತಿಯಿಂದ ಒಂದು 5 ಲಕ್ಷ ಸ್ಯಾಂಕ್ಷನ್ ಮಾಡಿ ಅದರ ವತಿಯಿಂದ ನಾವು ಹೂಳೆತ್ತುವಿಕೆಯನ್ನು ಮಾಡಿಕೊಡ್ತೇವೆ. ಅದೇ ರೀತಿ ಪಂಚಾಯತಿ ಹಸ್ತಾಂತರ ಮಾಡ್ತಾ ಇದ್ದೇವೆ. ಅದನ್ನು ಅಭಿವೃದ್ಧಿ ಮಾಡಿ ಊರವರು ಸಹಕಾರ ಕೊಡಬೇಕು ಎಲ್ಲ. ಅದಕ್ಕಾಗಿ ನಮಗೊಂದು ಖುಷಿಯಾಗಿದೆ. ನಿಮ್ಮ ಹೆಸರು? ನವೀನ ಬೀಡಿ. ಸರ್ ನಮಸ್ತೆ, ನಿಮ್ಮ ಹೆಸರೇನು, ನೀವು ಏನಾಗಿದ್ದೀರಿ? ಯಾನ್ ಅರಿಡ್ಕ ಕೂಡ ಅಧ್ಯಕ್ಷರು ಇಂದು ಎನ್ನ ಪುದರ್ ಕುಂಜರಾಮಣ್ಣ ಪಣದು ಏನು ಮಸ್ತ್ ವರ್ಷ ಯೋಜನೆ ಟುಲ್ಲೆ ಈ ಕೆರೆಯನ್ನು ಇಂಜ ದುಂಬೆ ತಗೊಂಡಿತ್ತ ಅಂದು ನೇಡು ದುಂಬೆ ಅಭಿವೃದ್ಧಿ ಆವಡಿತ್ತನು ಇತ್ತು ಎನ್ನ ಅವಧಿ ಹಿಡಿದು ಬುಕ್ಕ 3 ಜನ ಏನು ಅಧಿಕಾರಿಗಳಿಗೆ ನೇಡು ದುಂಬಲಲ್ಲಿ 90 ಮಲ್ಪೊಡು ಅಂದ ಕೆಲವು ಅಡಚಣೆ ಡಾತಜಿ ಇತ್ತೆ ಈ ಐಕ್ ಎಡ್ಡೆ ಮುಹೂರ್ತ ಕುಡ್ದು ಬತ್ತನು ಭಾರಿ ಎಡ್ಡೆ ಕಾರ್ಯಕ್ರಮ ನಿಜ ತಂಡದ ಇಡೀ ಊರಿಗೆ ಒಂಜಿ ಈ ನೀರ್ದ ಮಟ್ಟ ಹೆಚ್ಚಾಂಡ ಮಸ್ತ್ ಪ್ರಯೋಜನ ಉಂಡು. ಬುಕ್ಕ ಒತ್ತಂದ ಹೆಂಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಿಡಿದು ಆಪನು ಬಂದಾಗ ಬುಕ್ಕಲೈಕ್ ಜನಕ್ಕೆ ಜಾಯ್ನಾತ್ ನೆಕ್ ನನ್ನ ಕೆರೆ ಸಮಿತಿ ಉಂಡು, ಗ್ರಾಮ ಪಂಚಾಯತ್ ಉಂಡು, ಬೇತೆ ಸ್ಥಳೀಯರಿಗೆ ಸಹಕಾರ ಕೊಡುದು ಬಾರಿ ಪೊರ್ಲು ಡ್ಯಾಪ್ ಉಂಡು. ಒಂದು ನೆನೆ ನೇಡಿದ ಮಸ್ತ್ ಅವತ್ತೊಂದು ಹೈವೇದ ಸೈಡ್ ಇಪ್ಪುನಂಚಿನ ಮಸ್ತ್ ಜನಕ್ಕೆ ತೂಪುನಂಚಿನ ಯೋಗಲ ಉಂಡು.
ಇಡೀ ಊರಿಗೆ ಒಂಜಿ ನೀರು ನೇಡು ತೀರ್ಥ ತಕ್ಲೆ ಪೂರ ಒಂಜಿ ನೀರ್ಲ ತಿಕ್ಕೊಂಜಿನ ಉಂಡು ಯಾನ್ಲ ಒಂಜಿ ಒಕ್ಕೂಟದ ಅಧ್ಯಕ್ಷ ಆತುಲ್ಲೆ ಅವತ್ತೊಂದು ಕೆರೆ ಸಮಿತಿ ಒಂಜಿ ಕೋಶಾಧಿಕಾರಿ ಆತಲ್ಲ ನನ್ನ ಎನಡ್ದಿಂಜಿ ಆಪನಂಚಿನ ಒಂಜಿ ಯೋಜನೆದ ಕಾರ್ಯಕ್ರಮವನ್ನು ಬಂದಿಟ್ಟು ಏನಾನ್ಲೆ ಯಾನು ತೊಡಗಿಸೊಂದುಲ್ಲ ಈ ಕಾರ್ಯಕ್ರಮ ಏರು ಎಲ್ಲಿ ಇರ್ದೆ ತೂವೊಂದಿತ್ತನ ಕೆರೆನೊಂದು ಅತ್ ದುಂಬು ಏತ್ ನೀರಿತ್ತಂದು ಇತ್ತೆ ಒಂದು ಏತ್ ನೇನು ಅಂತರ ಮಲ್ತದ ರಡ್ಡು ಮೂಜಿ ನೇಡು ತುಂಬ ಎಲ್ಲೆಲ್ಲಿ ಅಭಿವೃದ್ಧಿ ಎಲ್ಲೆಲ್ಲಿ ದುಡ್ಡು ಪಾಡ್ದು ಮಲ್ತೇರು ಅಂಡ್ ಈತ ಪೂರ್ಣವತ್ತ ಆತ ಇಜ್ಜಾಂಡ್ ಅವ್ರು ರಡ್ಡು ಬೇತೆ ಬೇತೆ ಮಲ್ತೈತಿರು ಒಂಜಿ ಇಂದೊಂಜಿ ಮರಿಯಾಳದ ನೀರು ಅಂತೇನೆ ಹಿಡಿದು ಕೈಗೆ ಪೋಯರವಣದ ರಡ್ಡು ವಿಭಾಗ ಮಲ್ತ ಇತ್ತೇನು ಪೂರ ಒಂಜಿ ಮಲ್ತದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 5 ಲಕ್ಷ ರೂಪಾಯಿ ಎಲ್ಲ ಬುಕ ಇನ್ನು ಗ್ರಾಮ ಪಂಚಾಯತ್ ಎಲ್ಲ ಬುಕ ಶಾಸಕರ ಆರ್ನ ನಿಧಿ ಇಡ್ತಂದೆ ಮಾಂತ ಸೇರೊಂದು ಒಂಜಿ ಎಡ್ಡೆ ಒಂಜಿ ಅಭಿವೃದ್ಧಿ ಒಂಜಿ ಪ್ರೇಕ್ಷಣೀಯ ಜಾಗೆ ಮಲ್ಪುನಂಚಿನ ಪ್ರಯತ್ನ ಇಂಕ್ಲ ಸಮಿತಿ ಲೆಕ್ಕ ಪಂಚಾಯತ್ ಎಲ್ಲ ಮಲ್ಪೊಡೊಂದು ಪ್ರಯತ್ನ ಉಂಡು ನನ್ನ ಸಮಿತಿ ಅಧ್ಯಕ್ಷರೆಲ್ಲ ಪಂಡೇರು ಅವು ಆಶಯ ಎಂಕಲ್ಡೆಲ್ಲ ಉಂಡು ಎಡ್ಡೆ ಹಾಕೊಂಡು ಊರಿಗೂ ಖಂಡಿತ ಅವು ಕೂಡ ವಿಶ್ವಾಸ. ಇದು ಇಲ್ಲಿನವರ ಮಾತು. ಇವರೆಲ್ಲರೂ ಹೇಳ್ತಾ ಇರುವಂಥದ್ದೊಂದೇ, ನಮ್ಮ ಊರಿನಲ್ಲಿ ಒಂದು ಕೆರೆ ಆಗ್ತಾ ಇದೆ, ಈ ಕೆರೆಯಿಂದಾಗಿ ನಮಗೆ ಬಹಳಷ್ಟು ದೊಡ್ಡ ಮಟ್ಟಿನ ಅನುಕೂಲ ಆಗಲಿಕ್ಕಿದೆ. ಜೊತೆಗೆ ಈ ಕೆರೆಯ ನಿರ್ಮಾಣ ಆದರೆ ನಮ್ಮ ಊರಿನ ಸುತ್ತಮುತ್ತಲಿನ ಪ್ರದೇಶದ ಪ್ರಾಣಿ ಪಕ್ಷಿಗಳು ಕೂಡ ಈ ಕೆರೆಯನ್ನು ಆಶ್ರಯಿಸ್ತವೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಇದು ಪ್ರವಾಸಿ ತಾಣ ಆಗ್ಬೋದು. ಅದಕ್ಕಿಂತ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂತರ್ಜಲದ ಮಟ್ಟ ಹೆಚ್ಚುತ್ತೆ. ಯಾಕೆಂತಂದರೆ ಈಗ ಜಿಲ್ಲೆಯಾದ್ಯಂತವೂ ಕೂಡ ಅಲ್ಲಲ್ಲಿ ನೀರಿನ ಅಭಾವ ಅಥವಾ ನೀರಿನ ಒಂದು ಕೊರತೆ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಂಥ ಅಭಿವೃದ್ಧಿ ಕಾರ್ಯ ಅಗತ್ಯ ಇದೆ. ಅದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಮನಸ್ಸು ಮಾಡಿರುವಂಥದ್ದು. ಅದು ಕೂಡ ಈ ಒಂದು ಕೆರೆ 404ನೇ ಕೆರೆಯಾಗಿದ್ದು ಬಹಳ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕೆರೆ ಅಭಿವೃದ್ಧಿ ಆದರೆ ಮತ್ತಷ್ಟು ಒಂದು ಅಂತರ್ಜಲದ ಮಟ್ಟ ಹೆಚ್ಚೋದ್ರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ. ಅದರ ಜೊತೆಗೆ ನಾವು ಈ ಒಂದು ಯೋಜನೆಯ ಕುರಿತಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರು ಕೂಡ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಅವ್ರು ಏನು ಮಾತನಾಡಿದ್ದಾರೆ ನೋಡಿ. ಓಂ ಶ್ರೀ ಮಂಜುನಾಥ ನಮೋ. ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ. ನಾನು ದಕ್ಷಿಣ ಜಿಲ್ಲೆಯ ಪುತ್ತೂರು ಜಿಲ್ಲಾ ಕಚೇರಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಸರ್ವಸಾಮಾನ್ಯ ನಮ್ಮ ಧರ್ಮಸ್ಥಳ ಯೋಜನೆ ಒಟ್ಟು 13,000 ಸ್ವಸಹಾಯ ಸಂಘಗಳು 5 ತಾಲೂಕಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದೆ. ಈ ಒಂದು 13,000 ಸ್ವಸಹಾಯ ಸಂಘ ಒಂದು 1,40,000 ಪಾಲುದಾರರು ಸಮಾಜದ ಕಟ್ಟಕಡೆ ವ್ಯಕ್ತಿಗಳು ಯಾರಿದ್ದಾರೆ, ಕಡುಬಡವರು, ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕ ಸಬಲೀಕರಣ ಆಗದಂಥ ಕುಟುಂಬವನ್ನು ಸ್ವಸಹಾಯ ಸಂಘದ ಮುಖೇನ ಪೂಜ್ಯ ಧರ್ಮಾಧಿಕಾರಿ ಹೆಗಡೆಯವರ ಒಂದು ಮಾರ್ಗದರ್ಶನದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಕಳೆದ 20 ವರ್ಷಗಳಿಂದ ಈ ತಾಲೂಕಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದೆ. ಧರ್ಮಸ್ಥಳ ಯೋಜನೆಯ ಕಾರ್ಯಕ್ರಮ ಅಂದ ಕೂಡ ಅದರಲ್ಲಿ ಅನೇಕ ಕಾರ್ಯಕ್ರಮಗಳು, ಬಡವರ ಒಂದು ಸಬಲೀಕರಣಕ್ಕೆ ಅನೇಕ ಕಾರ್ಯಕ್ರಮ ಪೂಜ್ಯರು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾದ ಕಾರ್ಯಕ್ರಮ ಒಂದು ಕೆರೆ ಸಂಜೀವಿನಿ ಅಥವಾ ನಮ್ಮೂರು ನಮ್ಮ ಕೆರೆ ಅಂತ ಒಂದು ಕಾರ್ಯಕ್ರಮ ಇದೆ. ಕೆರೆ ಸಂಜೀವಿನಿ ಅಥವಾ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ ಏನಿದೆಯಾ, ಇದು ವಿಶೇಷವಾಗಿ ನಾವು ನಾರ್ತ್ ಕರ್ನಾಟಕ ನಮ್ಮ ಘಟ್ಟದ ಮೇಲೆ ಅನೇಕ ಕೆರೆಗಳು 100-150 ಎಕರೆ ಕೆರೆಗಳು ಇದೆ. ಆದರೆ ಅಲ್ಲಿ ಸಮಸ್ಯೆ ಏನಂದರೆ ನಮ್ಮ ದಕ್ಷಿಣ ಜಿಲ್ಲೆಗೆ ಪ್ರತಿ ವರ್ಷ ಜೂನಿಂದ ಮಳೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಅಥವಾ ಬೇಗ ಬರ್ತದೆ. ಆದರೆ ನಾರ್ತ್ ಕರ್ನಾಟಕ ಘಟ್ಟಕ್ಕೆ ಹೋದಾಗ ಅಲ್ಲಿ ಹೆಚ್ಚಂಶ 2 ವರ್ಷ 3 ವರ್ಷ ಮಳೆಗಳೇ ಬರುವುದಿಲ್ಲ. ಇಂಥ ಸಂದರ್ಭದಲ್ಲಿ ಅಲ್ಲಿ 100-150 ಎಕರೆ ಕೆರೆಗಳೇನಿದೆ ಇದೆಲ್ಲ ಹೂಳು ಬಿದ್ದು ಏನು ಒಂದು ಜನರಿಗೆ ಉಪಯೋಗ ಆಗದ ರೀತಿಯಲ್ಲಿ ಈ ಕೆರೆಗಳಿದೆ. ಇದನ್ನು ಪೂಜ್ಯ ಧರ್ಮಾಧಿಕಾರಿ ಮನಗಂಡು ಅಲ್ಲಿಯ ವಿಶೇಷವಾಗಿ ಅಲ್ಲಿಯ ರೈತರು ಯಾರಿದ್ದಾರೆ, ಜಾನುವಾರುಗಳೇನಿದೆ, ಇಂಥ ಇದಕ್ಕೆ ಕುಡಿಲಿಕ್ಕೆ ನೀರು ಕೂಡ ಸಮಸ್ಯೆಗಳಿದೆ. ಎಲ್ಲ ಸಮಸ್ಯೆಗಳು ಮನಗಂಡು ಅವರು ವಿಶೇಷವಾಗಿ ನಾವು ಕಳೆದ ಒಂದು 5 ವರ್ಷದಿಂದ ಬೀದರ್ ಜಿಲ್ಲೆಗೆ ನಾನು ನಿರ್ದೇಶಕ ಕೆಲಸ ಮಾಡಿದಾಗ ಅಲ್ಲಿ ನಾನು ಗಮನಿಸಿದ್ದೇನೆಂದರೆ, ನಾವು ಹೋಗುವ ಸಂದರ್ಭದಲ್ಲಿ ಕಳೆದ ಒಂದು 5 ವರ್ಷಗಳ ಕಾಲ ಮಳೆಯೇ ಬಂದಿರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಕುಡಿಲಿಕ್ಕೆ ಬಹಳ ಸಮಸ್ಯೆ ಇತ್ತು, ನೀರು ಜಾನುವಾರುಗಳ ನೀರಿರಲಿಲ್ಲ. ಆಗ ನಾವು ಅಲ್ಲಿಯ ಪಂಚಾಯತ್ ಅಥವಾ ಗಣ್ಯರ ಮುಖಾಂತರ ನೀರನ್ನು ಸಂಗ್ರಹಣೆ ಮಾಡಿ ಆ ಬಡವರಿಗೆ ಉಚಿತವಾಗಿ ಟ್ಯಾಂಕರ್ ಮುಖಾಂತರ ನೀರು ಕೊಡತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಾವು ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಕೈ ಹಾಕಿದ್ವಿ. ಇಂಥ ಸಂದರ್ಭದಲ್ಲಿ ಇದು ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ಸಲ ಕುಡಿಯುವ ನೀರು ಎಲ್ಲಿಂದ ತಂದು ಕೊಟ್ಟಾಗ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಪರಿಹಾರ ಸಿಗುವುದಿಲ್ಲ. ಆಗ ಯೋಚನೆ ಮಾಡಿದ ಪೂಜ್ಯ ಧರ್ಮಾಧಿಕಾರಿಗಳವರು ನಾವು ಇಂಥ ಅನೇಕ ಹೂಳು ಬದ್ಧ ಕೆರೆಗಳನ್ನು ಸೀಮಿತ ಕೆಲವು ತಾಲೂಕಲ್ಲಿ ಆಯ್ಕೆ ಮಾಡಿ ಯಾಕೆ ಮಾಡಬಾರದು ಅಂತ ಯೋಚನೆ ಮಾಡಿಕೊಂಡು ಆ ತಾಲೂಕಿಗೆ ಒಂದು ಕೆರೆಯನ್ನು ಆಯ್ಕೆ ಮಾಡಿಕೊಂಡು ಇಂಥ ಒಂದು ವಿಶೇಷವಾದ ಕೆರೆ ಸಂಜೀವಿನಿ ಅದರ ಜೊತೆಗೆ ನಮ್ಮೂರು ನಮ್ಮ ಕೆರೆ ಅಂತ ಹೆಸರಿಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಇದು ಹೆಚ್ಚಂಶ ಕಳೆದ 4-5 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಾಲೂಕಲ್ಲಿ ಈ ಕೆರೆಗಳು ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ನಾರ್ತ್ ಕರ್ನಾಟಕದ ಸಮಸ್ಯೆಯನ್ನು ಮನಗಂಡು ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಕೂಡ ಇಂಥ ಅನೇಕ ಕೆರೆಗಳಿದೆ. ಒಂದು ಪಂಚಾಯತಿ ಅಂಡರಲ್ಲಿದೆ ಕೆರೆಗಳು ಅಥವಾ ಊರಿನ ಮಧ್ಯದಲ್ಲಿ ಬೇರೆ ಬೇರೆ ಕೆರೆಗಳಿದೆ. ಆದರೆ ಹೂಳು ತುಂಬಿದೆ ಇದು ಸ್ವಲ್ಪ ವರ್ಷ ಆದಾಗ ಯಾರು ಆಕ್ರಮಣ ಮಾಡಿ ಈ ಕೆರೆಗಳು ಇಲ್ಲ ಅಂತ ಆಗತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಇದೆಲ್ಲ ಮನಗಂಡು ಪೂಜ್ಯರು ನಮ್ಮ ದಕ್ಷಿಣ ಜಿಲ್ಲೆ ಕೂಡ ತಾಲೂಕಿಗೆ ಒಂದು ಕೆರೆಗಳನ್ನ ಆಯೋಜನೆ ಮಾಡಲಿಕ್ಕೆ ರಿಪೇರಿ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಅದರಲ್ಲಿ ವಿಶೇಷವಾಗಿ ನಾವು ಪುತ್ತೂರು ಜಿಲ್ಲೆಗೆ ಸಂಬಂಧಪಟ್ಟ 5 ತಾಲೂಕಲ್ಲಿ ಪ್ರಥಮವಾಗಿ ನಾವು ನಮ್ಮ ಪುತ್ತೂರಿನ ಹತ್ತಿರ ನಮ್ಮ ಸ್ಕೇಡಿಯಪ್ಪ ಅನ್ನತಕ್ಕಂಥ ಒಂದು ವಿಶೇಷವಾದ ಕೆರೆಯನ್ನು
ಆಯ್ಕೆ ಮಾಡಿ ಇಲ್ಲಿ 15 ದಿವಸಗಳ ಕೆಲಸ ಮಾಡಿ ಸರ್ ಒಂದು 5 ಲಕ್ಷ ಅದಕ್ಕೆ ಕ್ಷೇತ್ರವನ್ನು ವಿನಿಯೋಗ ಮಾಡಿ ಈ ಕೆರೆಯಲ್ಲಿರ್ತಕ್ಕಂಥ ಎಲ್ಲ ಹೂಳುಗಳನ್ನು ತೆಗೆದು ಅಲ್ಲಿಯ ಪಕ್ಕದ ಜಾನುವಾರುಗಳಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಅಥವಾ ನಮ್ಮ ರೈತರಿಗೆ ಉಪಯೋಗ ಆಗತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಈ ಕೆರೆಯನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸಗಳಾಗಿದೆ. ಇದು ಪ್ರಥಮ ಕೆರೆ ನಮ್ಮ ಪುತ್ತೂರಲ್ಲಿ ಆದದ್ದು. ಅದೇ ರೀತಿ ಇದು ಕಳೆದ ವರ್ಷದ ಕೆರೆ. ಕಳೆದ ವರ್ಷ ಕೂಡ ನಾವು ಇದರ ಜೊತೆಗೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ನಾವು ಕಾಸರಗೋಡು ತಾಲೂಕಲ್ಲಿ ಕೂಡ ನಮ್ಮ ಪೈವಲಿಕೆಯಲ್ಲಿ ಕೂಡ ಇಂಥ ಒಂದು ಕೆರೆಯನ್ನು ಆಯ್ಕೆ ಮಾಡಿ ಅಲ್ಲಿ ಕೂಡ ಹೂಳು ತುಂಬಿದ ಕೆರೆಯನ್ನು ಸಹ ಒಂದು 5-6 ಲಕ್ಷ ಖರ್ಚು ಮಾಡಿ ಅಲ್ಲಿ ಕೂಡ ರಿಪೇರಿ ಮಾಡ್ತಕ್ಕಂಥ ಕೆಲಸ ಆಯಿತು. ಈ ವರ್ಷದ ಬಜೆಟಲ್ಲಿ ನಾವು ಪುತ್ತೂರಲ್ಲಿ ಇನ್ನೊಂದು ಕೆರೆ ನಮ್ಮ ಕೌಡಿಚೇರಲ್ಲಿ ಕೂಡ ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ಕೂಡ ಸಣ್ಣ 15 ದಿವಸದಿಂದ ಕೆಲಸಗಳಾಗ್ತಾ ಇದೆ. ಇಲ್ಲಿ ಕೂಡ 4-5 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಇಲ್ಲಿಯ ಕೆರೆಯನ್ನು ಕೂಡ ರಿಪೇರಿ ಮಾಡ್ತಕ್ಕಂಥ ಕೆಲಸಗಳಾಗ್ತಾ ಇದೆ. ಕೇವಲ ಕೆರೆ ರಿಪೇರಿ ಮಾತ್ರ ಅಲ್ಲ, ಅದರ ಜೊತೆಗೆ ಅದರ ಪಕ್ಕದಲ್ಲಿ ಔಷಧಿ ಗಿಡಗಳ ನಾಟಿ ಮಾಡುವಂಥದ್ದು ಅಥವಾ ಆ ಕೆರೆಯಲ್ಲಿ ಮೀನು ಸಾಕಣೆ ಮಾಡುವಂಥದ್ದು ಬೇರೆ ಬೇರೆ ದೂರದೃಷ್ಟಿ ಇಟ್ಕೊಂಡು ಈ ಕೆರೆಗಳು ರಿಪೇರಿ ಆಗ್ತಾ ಇದೆ. ನಾವು ಸುಳ್ಯದಲ್ಲಿ ಕೂಡ ನಮ್ಮ ಕೊಲ್ಲಮುಗ್ರಲ್ಲಿ ಕೂಡ ಇನ್ನೊಂದು ಕೆರೆಯನ್ನು ಆಯ್ಕೆ ಮಾಡಿ ಅಲ್ಲಿ ಕೂಡ 15 ದಿವಸ ಕೆಲಸ ಮಾಡಿ ಅಲ್ಲಿ ಕೂಡ ಒಂದು ಕೊಲ್ಲಮುಗ್ರಲ್ಲಿ ಕೂಡ ಇಂಥ ಒಂದು ಕೆರೆಯ ರಿಪೇರಿ ಕೆಲಸಗಳಾಗಿದೆ. ಇದು ವರ್ಷಕ್ಕೆ ಒಂದು ತಾಲೂಕಿಗೆ ಒಂದು ಕೆರೆಯನ್ನಾದರೂ ಆಯ್ಕೆ ಮಾಡಿಕೊಂಡು ಸಮಾಜಮುಖಿಯಾದ ಅಥವಾ ಸಮಾಜಕ್ಕೆ ಹಿತವಾದ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಪೂಜ್ಯರು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಅವಕಾಶದಿಂದ ತಾಲೂಕಲ್ಲಿ ಏನು ಹಳೆಯ ಕಾಲದ ಕೆರೆಗಳೇನಿದೆ ಅಥವಾ ಏನದನ್ನು ಮತ್ತೊಬ್ಬರು ಆಕ್ರಮಣ ಮಾಡ್ತಿದ್ದಾರೆ ಅಥವಾ ಏನು ಹೂಳು ತುಂಬ್ತಾ ಇದೆ ಇದೆಲ್ಲದಕ್ಕೊಂದು ಪರಿಹಾರ ಆಗ್ತದೆ. ತಾಲೂಕಲ್ಲಿ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡಿದಾಗ ಆ ತಾಲೂಕಿಗೆ ಇದು ಮಾದರಿ ಆಗ್ತದೆ. ಬೇರೆಯವರು ಕೂಡ ಬೇರೆ ಕಡೆ ಕೂಡ ಕೆರೆಗಳಿದ್ದಾಗ ಅದನ್ನು ರಿಪೇರಿ ಮಾಡಲಿಕ್ಕೆ ಸರ್ಕಾರವು ಪಂಚಾಯತಿ ವತಿಯಿಂದ ಮಾಡಲಿಕ್ಕೆ ಅವಕಾಶಗಳಾಗ್ತದೆ. ಇದನ್ನು ಮಾಡೆಲ್ ಅಂತ ಹೇಳ್ಬೋದು. ಆದ್ದರಿಂದ ಇದರಲ್ಲಿ ಯಾವುದೇ ಲೋಪದೋಷಗಳಿದೆ. ಭಾಳ ಒಳ್ಳೆಯ ರೀತಿಯ ಈ ಒಂದು ಕೆರೆಗಳ ಕಾಮಗಾರಿ ಆಗ್ತಾ ಇದೆ. ಜನರಿಗೆ ಖಂಡಿತವಾಗಿ ಇದರಿಂದ ಉಪಯೋಗ ಆಗ್ತಾ ಇದೆ. ಇದರಿಂದ ಒಂದಷ್ಟು ಜಾನುವಾರುಗಳಿಗೆ ಕೂಡ ಪ್ರಾಣಿ ಪಕ್ಷಿಗಳಿಗೆ ಕೂಡ ಬೇಸಿಗೆ ಕಾಲದಲ್ಲಿ ನೀರು ಇಲ್ಲದ ಸಂದರ್ಭದಲ್ಲಿ ಕುಡಿಯಲಿಕ್ಕೆ ಅವಕಾಶಗಳಾಗ್ತಾ ಇದೆ. ಅದರಿಂದ ಈ ಒಂದು ಕಾರ್ಯಕ್ರಮ ಪವಿತ್ರವಾದ ಕಾರ್ಯಕ್ರಮ. ಇದಕ್ಕೆ ಬೇರೆಯವರು ಕೂಡ ಕೈ ಜೋಡಿಸಿದಾಗ ಈ ಕಾರ್ಯಕ್ರಮ ಇನ್ನೂ ಕೂಡ ಯಶಸ್ವಿಯಾಗಿ ಒಂದಷ್ಟು ಹಳೆಯ ಕಾಲದ ಕೆರೆಗಳನ್ನು ಉಳಿಸಿ ಬೆಳೆಸ್ತಕ್ಕಂಥ ಪ್ರಯತ್ನ ಆಗಬಹುದು ಅಂತ ನನ್ನ ಅನಿಸಿಕೆ. ಬಹಳ ವಿಸ್ತೃತವಾಗಿ ನಿರ್ಮಾಣ ಆಗಿರುವಂತಹ ಕೆರೆಯ ದೃಶ್ಯ ನಿಮಗೆ ಕಾಣಸಿಗ್ತಾ ಇದೆ. ಬಹಳ ಅದ್ಭುತವಾದಂಥ ಕೆಲಸ ಕಾರ್ಯ ಆಗಿದೆ. ಇಲ್ಲಿ ಬಹಳ ದೊಡ್ಡ ಮಟ್ಟಿನ ಒಂದು ಉಪಯೋಗ ಕಂಡು ಬರ್ತಾ ಇದೆ. ಜೊತೆಗೆ ಈ ಕೆಲಸ ಕಾರ್ಯಗಳು ನಿಜಕ್ಕೂ ಊರಿನ ಅಭಿವೃದ್ಧಿಗೆ ಸಹಕಾರಿಯಾಗೋದ್ರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ. ಜೊತೆಗೆ ಅಂತರ್ಜಲದ ಮಟ್ಟ ಹೆಚ್ಚಾಗೋದ್ರಲ್ಲಿ, ಜೊತೆಗೆ ನಮ್ಮ ಈ ಮಳೆಯ ನೀರನ್ನು ಉಳಿಸುವಲ್ಲಿ ಎಲ್ಲದಕ್ಕೂ ಕೂಡ ಬಹಳ ದೊಡ್ಡ ನೆರವು ಈ ಒಂದು ಕಾರ್ಯದಿಂದ ಆಗುತ್ತೆ. ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಅಂತ ಸುದ್ದಿ ಕೂಡ ಹೇಳ್ತಾ ಇದೆ. ಗೌತಮ್ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸ್, ಕೌಡಿಚ್ಚಾರು.